ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಅಸೂಯೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ದೇವ ಸದೃಶ ಜನರಲ್ಲಿ ಇರುತ್ತವೆ. ಇನ್ಮೇಲೆ ಹೇಳಿರೋ ಅಷ್ಟು ಗುಣಗಳು ಯಾರ ಹತ್ರ ಇರುತ್ತೆ? ದೇವ ಸದೃಶ ಜನರಲ್ಲಿ ಇರುತ್ತೆ ಅಂತ ಹೇಳಿ. ಇದೆಲ್ಲ ದೈವಿ ಸ್ವಭಾವ ಗುಣ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿಃ ಜ್ಞಾನ ಯೋಗ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಭಯಂ ಸತ್ವ ಸಂಶುದ್ಧಿಃ ಜ್ಞಾನ ಯೋಗ ವ್ಯವಸ್ಥಿತಿಃ ಅಭಯಂ ಸತ್ವ ಸಂಶುದ್ಧಿಃ ಜ್ಞಾನ ಯೋಗ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಸ್ವಾಧ್ಯಾಯಸ್ತಪಾರ್ಜವಂ. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿಃ ಜ್ಞಾನ ಯೋಗ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿಃ ಜ್ಞಾನ ಯೋಗ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿಃ ಜ್ಞಾನ ಯೋಗ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಅಭಯಂ ಸತ್ವ ಸಂಶುದ್ಧಿಃ ಜ್ಞಾನ ಯೋಗ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಶ್ಲೋಕ 2. ಅಹಿಂಸಾ ಸತ್ಯಮ ಕ್ರೋಧಃ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಮಾರ್ಧವಂ ಶ್ರೀರಚಾಪಲಂ. ಅಹಿಂಸಾ ಸತ್ಯಮ ಕ್ರೋಧಃ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಅಮಾರ್ಧವಂ ಶ್ರೀರಚಾಪಲಂ. ಅಹಿಂಸಾ ಸತ್ಯಮ ಕ್ರೋಧಃ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಮಾರ್ಧವಂ ಶ್ರೀರಚಾಪಲಂ. ಅಹಿಂಸಾ ಸತ್ಯಮ ಕ್ರೋಧಃ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಮಾರ್ಧವಂ ಶ್ರೀರಚಾಪಲಂ. ಅಹಿಂಸಾ ಸತ್ಯಮ ಕ್ರೋಧಃ ತ್ಯಾಗ ಶಾಂತಿರಪೈಶುನಂ
दया भूतेष्वलोलुत्वं मार्धवं ह्रीरचापलम् अहिंसा क्रोधः त्यागशान्तिरपैशुनं दया दयाभूतेषु लोलुत्वं मार्दवं वीरचापलम् ते श्लोकं 3 तेज क्षमा धृति शौचम् शौचम् अद्रोहो नातिमानिता अद्रोहातिमानिता भवन्ति सम्पदं दैवीम् भवन्ति सम्पदं दैवीम् अभिजातस्य भारत अभिजातस्य भारत तेज क्षमा धृति शौचम् अद्रोहो नातिमानिता तेज क्षमा धृति शौचम् अद्रोहो नातिमानिता भवन्ति सम्पदं दैवीम् अभिजातस्य भारत भवन्ति सम्पदं दैवीम् अभिजातस्य भारत तेज क्षमा धृति शौचम् अद्रोहो नातिमानिता भवन्ति सम्पदं दैवीम् अभिजातस्य भारत तेज क्षमा धृति शौचम् अद्रोहो नातिमानिता भवन्ति सम्पदं दैवीम् अभिजातस्य भारत तेज क्षमा धृति शौचम् अद्रोहो नातिमानिता भवन्ति सम्पदं दैवीम् अभिजातस्य भारत तेज क्षमा धृति शौचम् अद्रोहो नातिमानिता भवन्ति सम्पदं दैवीम् अभिजातस्य भारत हरे कृष्ण प्रवीण माताजी हेल्सी माताजी ಹರೇ ಕೃಷ್ಣ ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ ಶ್ಲೋಕ 1 ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿಃ ಜ್ಞಾನಯೋಗ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪಃ आर्जवम् ಆರ್ಜವಂ. हरे कृष्ण ಧನ್ಯವಾದಗಳು ಮಾತಾಜಿ. धन्यवाद ಶ್ರವಂತಿ ಮಾತಾಜಿ ಹೇಳಿ. हरे कृष्ण माताजी श्री भगवानुवाच अभयं सत्त्वसंशुद्धिः ज्ञानयोगव्यवस्थितिः दानं दमश्च यज्ञश्च स्वाध्यायस्तपार्जवम् ಧನ್ಯವಾದಗಳು ಮಾತಾಜಿ. ಹರೇ धन्यवाद ಕೃಷ್ಣ. हरे कृष्ण ಪದ್ಮಾ ಮಾತಾಜಿ ಹೇಳಿ. ಪದ್ಮಾ ಮಾತಾಜಿ ಅಲ್ವಾ? ವಿವೋ 5G ಪದ್ಮಾ ಮಾತಾಜಿ ಅಲ್ವಾ? ವನಿತಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ ನೀವು? ಹೆಸರು ಹೇಳಿ. ಮಾತಾಜಿ ನಮ್ಮ ಹೆಸರು ಜ್ಯೋತಿ ಬಿಂದು ಅಂತ ಮಾತಾಜಿ. ಅದು ಮಾತಾಜಿ ನೀವು ಹೆಸರು ಹಾಕಿ ಜ್ಯೋತಿ ಮಾತಾಜಿ ಅಂತ ಹೆಸರು ಹಾಕಿ ಮಾತಾಜಿ. ಆಗ್ತೀನಿ ಮಾತಾಜಿ. ಹೇಳಿ ಮಾತಾಜಿ. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿಃ ಜ್ಞಾನಯೋಗ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪಾರ್ಜವಂ. हरे ಹರೇ कृष्ण ಚೆನ್ನಾಗಿ ಹೇಳಿದ್ದು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಶ್ಲೋಕ 1 ಹೇಳಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಾತಾಜಿ ಇದು ನಾವು ಒಂದ ಮಾತಾಜಿ. ಹೌದು. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿಃ ಜ್ಞಾನಯೋಗ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ
ಸ್ವಾಧ್ಯಾಯ ಸ್ವಾಧ್ಯಾಯ ಸಪ್ತ ಅರ್ಜು ಆರ್ಜವಂ ಸ್ವಾಧ್ಯಾಯ ಸಪ್ತ ಸ್ವಾಧ್ಯ ಅರ್ಜವಂ ಸ್ವಾಧ್ಯಾಯಸ್ತಪ ಆರ್ಜವಂ ಸ್ವಾಧ್ಯಾಯ ಸ್ತಪ ಅರ್ಜವಂ ಊರ್ಜವಂ. ಹರೇ ಅರ್ಜವಂ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚೆಲುವಮ್ಮ ಮಾತಾಜಿ ಶ್ಲೋಕ 2 ಹೇಳಿ. ಹರೇ ಕೃಷ್ಣ ಮಾತಾಜಿ. ಒಂದ್ಸತ್ ಕಣ್ಣೆ ಕಾಣಲ್ಲ ನನ್ಗೆ ಕೆಲವು. ಅಹಿಂಸಾ ಸತ್ಯಮ ಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಮಾರ್ದವಂ ಹ್ರೀರಚಾಪಲಂ. ಹರೇ ಕೃಷ್ಣ. ಸರಿ. ಹರೇ ಕೃಷ್ಣ ಮಾತಾಜಿ. KP ಮಂಜುಳಾ ಮಾತಾಜಿ ನೀವು ಈಗ ಜಾಯಿನ್ ಆದದ್ದ ಮಾತಾಜಿ? ಶ್ಲೋಕ 2 ಹೇಳ್ತದ ಮಾತಾಜಿ? ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಅಹಿಂಸಾ ಸತ್ಯಮ ಕ್ರೋಧ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಷ್ಟು ಲೋಲುತ್ವಂ ಮಾರ್ದವಂ ಇರಾಚಾಪಲಂ. ಮಾತಾಜಿ ತಪ್ಪಾಗಿದೆಯಾ? ಭೂತೇಶ್ವಾದ್ ಭೂತೆ ತಾವತ್ತದು ವಾವತ್ತದು ನೋಡಿ ಕರೆಕ್ಟ್. ಚೆನ್ನಾಗಿ ಹೇಳಿದ್ದು ಮಾತಾಜಿ. ಹೇಳಿದ್ರಿ ಸರಿಗೆ. ಧನ್ಯವಾದಗಳು ಮಾತಾಜಿ. ಜ್ಯೋತಿ ಮಾತಾಜಿ ಹೇಳಿದ್ದು. ಲಕ್ಷ್ಮೀ PM ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಅಹಿಂಸಾ ಸತ್ಯಮ ಕ್ರೋಧ ತ್ಯಾಗ ಶಾಂತಿರ ಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಮಾರ್ದವಂ ಹ್ರೀರಚಾಪಲಂ. ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ ಹೇಳಿ. ಮಾತಾಜಿ ಎಷ್ಟನೇದ್ ಮಾತಾಜಿ? 2ನೇ ಶ್ಲೋಕ ಹೇಳಿ. ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಮಾರ್ದವಂ ಹ್ರೀರಚಾಪಲಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇನ್ನು 3ನೇ ಶ್ಲೋಕ ನಿರ್ಮಲಾ ಮಾತಾಜಿ 3ನೇ ಶ್ಲೋಕ ಹೇಳಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 3. ತೇಜ ಕ್ಷಮಾಧೃತಿ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು. ರಂಜನಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರೇಖಾ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 3 ಮಾತಾಜಿ. ಶ್ಲೋಕ 3. ಹಾ ಮಾತಾಜಿ. ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವಿಂ ಅಭಿಜಾತಸ್ಯ ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಶೀಲಾದೇವಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 3. ಹಾ ಮಾತಾಜಿ. ತೇಜಃ ಕ್ಷಮಾ ಧೃತಿಃ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಕರೆಕ್ಟ್ ಹೇಳಿದ್ರಿ. ಶೀಲಾ ಮಾತಾಜಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಈಗ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ನೀವು ಚೆನ್ನಾಗಿ ಹೇಳಿದ್ರೆ ಬಹಳ ಖುಷಿ ನಮಗೆ. ತೇಜಸ್ವಿನಿ ಮಾತಾಜಿ. ಇವತ್ತು ಜೀವನದಲ್ಲಿ ಪಾಸ್ ಆಗಿದೀವಿ ಅಂತ ಅನ್ಕೋತಿದ್ವಿ. ಬಹಳ ಸಂತೋಷ ಆಯ್ತು ಮಾತಾಜಿ. ತೇಜಸ್ವಿನಿ ಮಾತಾಜಿ. ಶ್ಲೋಕ 3 ಹೇಳಿ ಮಾತಾಜಿ. ತೇಜಂ ಕ್ಷಮಾ ಧೃತಿಃ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಮೇಲೆ 2 ಲೈನ್ ಅದೇ ತರ ಕ್ಲೀನ್ ಆಗಿ ಸ್ಪಿರಿಟ್ ಮಾಡ್ಕೊಳ್ಳಿ.
ತೇಜ ಕ್ಷಮಾ ಧೃತಿ ಶೌಚಂ. ತೇಜಂ ಇಲ್ಲ, ತೇಜ ಕ್ಷಮಾ ಧೃತಿ ಶೌಚಂ ಅಲ್ಲಿಗೆ ನಿಲ್ಸ್ಕೊಳ್ಳಿ. ಅದ್ರೋಹೋ ನಾತಿ ಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಹೇಳಿ ಮಾತಾಜಿ ಇನ್ನೊಂದ್ಸಲ. ತೇಜ ಕ್ಷಮಾಧೃತಿ ಶೌಚಂ ಅದ್ರೋಹೋ ನಾತಿ ಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಹರೇ ಕೃಷ್ಣ. ಹೃದಯ ಬೋಲ್ ಮಾತಾಜಿ. ವಿ ಮಂಗಳ ಮಾತಾಜಿ, ವಿ ಮಂಗಳ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ ಮಾತಾಜಿ. ಮಂಗಳ ಮಾತಾಜಿ, ಮಂಗಳ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ವೆಂಕಟೇಶ್ ಪ್ರಭುಜಿ ಹೇಳಿ. ವೆಂಕಟೇಶ್ ಪ್ರಭುಜಿ ಅನ್ಮಿಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಶ್ಲೋಕ ಮಾತಾಜಿ ಒಂದೆರಡು ಮೂರನೇ ಶ್ಲೋಕ ಹೇಳಿ ಪ್ರಭುಜಿ. ಹಾ ಮಾತಾಜಿ. ಶ್ಲೋಕ 3. ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿ ಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಬೋಲ್ ಪ್ರಭುಜಿ. ವಿ ಮಂಗಳ ಮಾತಾಜಿ, ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 2. ಅಹಿಂಸಾ ಸತ್ಯಮ ಕ್ರೋಧ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಷ್ಟಲೋಲುತ್ವಂ ಮಾರ್ದವಂ ಇರಚಾಪಲಂ. ಭೂತೇಶ್ವಾದ್, ಭೂತೇಷ್ಟ ಅಲ್ಲ ಭೂತೇಶ್ವ, ಎಲ್ಲ ಕರೆಕ್ಟ್. ಧನ್ಯವಾದಗಳು ಮಾತಾಜಿ. ಮಾತಾಜಿ ಇನ್ನು ಮುಂದಕ್ಕೆ ಹೋಗುವ ಮಾತಾಜಿ. ಸರಿ. ಶ್ಲೋಕ 4. ಡಂಬೋ ದರ್ಪೋ ಅತಿಮಾನಶ್ಚ ಕ್ರೋಧ ಪ್ರಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಂ ಆಸುರೀಂ. ದಂಬೋ ದರ್ಪೋ, ಆಕ್ಚುಲಿ ಇದು ಬುಕ್ ಅಲ್ಲಿ ದಂಬೋ ಇದೆ, ಇಲ್ಲಿ ಡಂಬೋ ಇದೆ, ಪ್ರಿಂಟ್ ಮಿಸ್ಟೇಕ್ ಇದೆ. ದಂಬೋ ದರ್ಪೋ, ದಂಬಃ ದರ್ಪಃ ಅಭಿಮಾನಶ್ಚ, ದಂಬೋ ದರ್ಪೋಭಿಮಾನಶ್ಚ ಅಂತಿದೆ. ದಂಬಃ ದರ್ಪಃ ಅಭಿಮಾನಃ ಚ ಕ್ರೋಧ ಪಾರುಷ್ಯಮೇವ ಚ, ಕ್ರೋಧಃ ಪಾರುಷ್ಯಂ ಏವ ಚ ಅಜ್ಞಾನಂ ಚಾಭಿಜಾತಸ್ಯ, ಅಜ್ಞಾನಂ ಚ ಅಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ, ಪಾರ್ಥ ಸಂಪದಂ ಆಸುರೀಂ. ಅನುವಾದ: ಪಾರ್ಥನೆ ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ಈ ಗುಣಗಳೆಲ್ಲ ರಾಕ್ಷಸಿ ಸ್ವಭಾವಕ್ಕೆ ಸೇರಿದೆ. ಯಾವ್ದು? ಜಂಬ, ದರ್ಪ, ಅಭಿಮಾನ, ಕ್ರೋಧ, ಆಮೇಲೆ ಇದು ಅಜ್ಞಾನ, ಇದೆಲ್ಲ ರಾಕ್ಷಸಿ ಸ್ವಭಾವದ್ದು. ದಂಬೋ ದರ್ಪೋ ಅತಿಮಾನಶ್ಚ, ದಂಬೋ ದರ್ಪೋ ಅತಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ, ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ, ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಂ ಆಸುರೀಂ, ಪಾರ್ಥ ಸಂಪದಂ ಆಸುರೀಂ. ದಂಬೋ ದರ್ಪೋ ಅತಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ, ದಂಬೋ ದರ್ಪೋ ಅತಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಂ ಆಸುರೀಂ, ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಂ ಆಸುರೀಂ. ದಂಬೋ ದರ್ಪೋ ಅತಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ
अज्ञानं चाभिजातस्य पार्थ सम्पदमासुरीम् दम्भोदर्पोऽतिमानश्च क्रोधपाशमेव च अज्ञानं चाभिजातस्य पार्थसम्पदमासुरीम् दम्भो दर्पो अतिमानश्च क्रोधः पारुष्यमेव च अज्ञानं चाभिजातस्य पार्थ सम्पदम् आसुरीम् दम्भो दर्पातिमानश्च क्रोधपारुष्यमेव च अज्ञानं चाभिजातस्य पार्थसम्पदमासुरीम् श्लोक 5 दैवीं सम्पद्विमोक्षाय निबन्धायासुरीमता माशु च सम्पदं दैवीम् अभिजातोऽसि पाण्डव दैवी सम्पद् विमोक्षाय निबन्धायासुरी मता माशु च सम्पदं दैवीमभिजातोऽसि दैवीम् अभिजातः असि ಪಾಂಡವ. ಅನುವಾದ: ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತದೆ, ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಪಾಂಡುಪುತ್ರನಾದ ಅರ್ಜುನನೇ, ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಗುಣಗಳೊಡನೆ ಹುಟ್ಟಿದ್ದೀಯೇ. ದೈವಿ ಗುಣಗಳದ್ದು ಏನಾಗುತ್ತೆ? ಮುಕ್ತಿಗೆ ಸಾಧನ ಆಗುತ್ತೆ. ಆಸುರಿ ಗುಣ ಬಂಧನಕ್ಕೆ ಸಾಧನ ಆಗುತ್ತೆ. ಅದರಿಂದ ಅರ್ಜುನ, ನೀನ್ ಹೆದರ್ಕೋಬೇಡ, ಶೋಕಿಸ್ಬೇಡ, ಯಾಕೆಂದ್ರೆ ನೀನು ದೈವಿ ಗುಣಗಳೊಡನೆ ಹುಟ್ಟಿದ್ದೀಯಾ ಅಂತ ಹೇಳ್ತಾ ಇದ್ದಾನೆ ಭಗವಂತ. ದೈವಿ ಸಂಪತ್ತಿ ಮೋಕ್ಷಾಯ ನಿಬಂಧಾಯ ಸುರೀಮತ ಮಾಶು ಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ ದೈವೀಂ ಸಂಪತ್ತಿ ಮೋಕ್ಷಾಯ ನಿಬಂಧಾಯ ಸುರೀಮತ दैवी संपद विमोक्षाय निबन्धाय माशु च संपदं दैवीम् अभिजातोऽसि पाण्डव संपदं दैवीम् अभिजातोऽसि पाण्डव दैवी संपत्ति मोक्षाय निबन्धाय सुरीमता माशु च संपदं दैवीम् अभिजातोऽसि पाण्डव दैवी संपद विमोक्षाय निबन्धाय सुरीमता माशु च संपदं दैवीम् अभिजातोऽसि पाण्डव दैवी संपत्ति मोक्षाय निबन्धाय सुरीमता माशु च संपदं दैवीम् अभिजातोऽसि पाण्डव दैवी संपद विमोक्षाय निबन्धाय सुरीमता माशु च संपदं दैवीम् अभिजातोऽसि पाण्डव. श्लोक 6 द्वौ भूत सर्गो लोकेऽस्मिन् दैव आसुर एव च दैवो विस्तरशः प्रोक्तः आसुरं पार्थ मे शृणु. द्वौ भूत सर्गो लोकेऽस्मिन् लोके अस्मिन् दैव आसुर एव च दैवः आसुरः एव च दैवो विस्तरशः प्रोक्तः दैवः
ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಆಸುರಂ ಪಾರ್ಥ ಮೇ ಶೃಣು. ಪಾರ್ಥನೆ, ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರಲ್ಲಿ 2 ವಿಧಗಳು ಇವೆ. ಒಂದು ದೈವಿ ವರ್ಗ, ಮತ್ತೊಂದು ಆಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೀನಿ. ಇನ್ನು ಆಸುರಿ ಗುಣಗಳನ್ನು ಕೇಳು. ಪಾರ್ಥಂಗೆ ಹೇಳ್ತಾ ಇದ್ದಾನೆ, ಇಲ್ಲಿ 2 ವಿಧವಾದ ಇದಿದೆ. ಸೃಷ್ಟಿಯಾದವರಲ್ಲಿ 2 ವಿಧ ಇದೆ. ಒಂದು ದೈವಿ ಗುಣ ದೈವಿ ವರ್ಗ, ಇನ್ನೊಂದು ಆಸುರಿ ವರ್ಗ. ದೈವಿ ವರ್ಗಗಳ ಬಗ್ಗೆ ಎಲ್ಲ ನಿಮ್ಗೆ ವಿವರವಾಗಿ ಹೇಳ್ಬಿಟ್ಟಿದ್ದೀನಿ. ಇನ್ ಮುಂದಕ್ಕೆ ಆಸುರಿ ಗುಣಗಳನ್ನ ಕೇಳು ಅಂತ ಹೇಳ್ತಾರೆ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ. ದೈವಾಸುರ ಏವ ಚ. ದೈವೋ ವಿಸ್ತರಶ ಪ್ರೋಕ್ತಃ. ದೈವೋ ವಿಸ್ತರಶ ಪ್ರೋಕ್ತಃ. ಆಸುರಂ ಪಾರ್ಥ ಮೇ ಶೃಣು. ಆಸುರಂ ಪಾರ್ಥ ಮೇ ಶೃಣು. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವಾಸುರ ಏವ ಚ. ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ. ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ದ್ವೌ ಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವ ಚ. ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ. ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ. ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ. 4, 5, 6 3 ಶ್ಲೋಕ. ಹೌದಾ ಕೃಷ್ಣ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4 ಮಾತಾಜಿ. ಓಕೆ ಮಾತಾಜಿ. ಶ್ಲೋಕ 4. ಡಂಭೋ ದರ್ಪೋ ಹತಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ. ಅಜ್ಞಾನಂ ಚಾಪಿ ಜಾತಸ್ಯ ಸಂಪದಮಾಸುರೀಂ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು ಮಾತಾಜಿ. ಚಂದ್ರಕಲಾ ಮಾತಾಜಿ. ಕೃಷ್ಣ ಮಾತಾಜಿ. ಶ್ಲೋಕ 4. ದಂಭೋ ದರ್ಪೋ ಅತಿಮಾನಶ್ಚ ಕ್ರೋಧ ಮಾರುಷ್ಯಮೇವ ಚ. ಅಜ್ಞಾನಂ ಚಾಪಿ ಚ ತಸ್ಯ ಪಾರ್ಥ ಸಂಪದಮಾಸುರೀಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? 4, 5 4ನೇ ಶ್ಲೋಕ. ಶ್ಲೋಕ 4. ಢಂಭೋದರ್ಪೋ ಅತಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ. ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ರೇಣುಕಾದೇವಿ ಮಾತಾಜಿ. ರೇಣುಕಾದೇವಿ ಮಾತಾಜಿ ಹೇಳಿ. ಹರೇ ಕೃಷ್ಣ. 4ನೇದು ಹೇಳ ಮಾತಾಜಿ. 4ನೇದು ಹೇಳಿ ಮಾತಾಜಿ. ಡಂಭೋ ದರ್ಪೋ ಅತಿಮಾನಶ್ಚ ಕ್ರೋಧಃ ಪಾರುಷಮೇವ ಚ.
क्रोधः पारुष्यमेव च अज्ञानं चापि जातस्य पार्थ सम्पदमासुरीम् हरे कृष्ण ಹರೇ माताजी ಕೃಷ್ಣ. ಪ್ರಿಯಾಂಕಾ ಮಾತಾಜಿ ಶ್ಲೋಕ 5 ಹೇಳಿ. दैवी संपद विमोक्षाय निबन्धाय सुरीमता माशु च संपदं दैवीम् अभिजातोऽसि पाण्डव. हरे ಹರೇ कृष्ण. ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 5 ಹೇಳಿ. ಶ್ಲೋಕ 5. दैवी संपद विमोक्षाय निबन्धाय सुरी माता मा शुचय संपदं दैवीम् अभिजातोऽसि पांडव. ಎರಡನೇದೇನು ಮಾತ ಅಲ್ಲ ಮತ. ನಿಬಂಧಾಯ ಸುರೀಮತ. ನಿಬಂಧಾಯ ಸುರಿ ಮಾತಾ ಮಾತ ಅಲ್ಲ ಮಾತಾಜಿ, ಮತ. ಮತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಶಿವಗಂಗಾ ಮಾತಾಜಿ ಶ್ಲೋಕ 5 ಹೇಳಿ. ಹರೇ ಕೃಷ್ಣ. दैवी संपदि मोक्षाय निबन्धाय सुरिमता माशु च संपदं दैवीम् अभिजातोऽसि पाण्डव. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ಶ್ಲೋಕ 6 ಹೇಳಿ. ಹರೇ ಕೃಷ್ಣ. ಶ್ಲೋಕ 6. ಸಂಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಶ್ಲೋಕ 6 ಹೇಳಿ. ದ್ವೌ ಭೂತ ಸರ್ಗೋ ಲೋಕೇಸ್ಮಿನ್ दैवः सुर एव च दैवो विस्तरशः प्रोक्तः असुरं पार्थ मे शृणु. आसुरं पार्थ मे शृणु. आसुरं पार्थ मे शृणु. हरे कृष्ण. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 6ನೇ ಶ್ಲೋಕ ಹೇಳಿ. ಆಯ್ತು ಮತ್ತೆ. ಶ್ಲೋಕ 6. ದ್ವೈಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ಧನ್ಯವಾದಗಳು ಮಾತಾಜಿ. ಮಾತಾಜಿ ನೀವು ಡಿವೋಟೀಸ್ ನವರಿಗೆ ಓದಿಸ್ತೀರಿ ದ್ವೌ ಮಾತಾಜಿ. ಒಂದು ಸ್ವಲ್ಪ ಕರೆಕ್ಟ್ ಆಗಿ ಬರ್ಲಿಲ್ಲ, ಬಾಕಿ ಸರಿ ಅಲ್ಲಿ ಯಾರೋ ಹೇಳ್ಕೊಡ್ತಾರೆ ಮಾತಾಜಿ. ಹರೇ ಕೃಷ್ಣ. ಆಯ್ತಾ ನೋಡಿ, ಅವ್ರು ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ ಮಾತಾಜಿ, ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 7. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ ವಿದುಃ ಆಸುರಾಃ ನ ಶೌಚಂ ಚ ನಾಪಿ ನ ಅಪಿ ನಾಪಿ ಚಾಚಾರೋ ಚ ನ ಚ ಆಚಾರಃ ಚಾಚಾರೋನ ಚ ಆಚಾರಃ ಬಿಡಿಸಿದಾಗ ನ ಸತ್ಯಂ ತೇಷು ವಿದ್ಯತೆ. ಆಸುರಿ ಪ್ರಕೃತಿಯವರಿಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಆಸುರಿ ಗುಣಗಳನ್ನ ಹೇಳ್ತಾ ಇದ್ದಾನೆ ಭಗವಂತ.
ಅವರಿಗೆ ಪ್ರಕೃತಿಯವರಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಿಲ್ಲ ಅವ್ರಿಗೆ. ಅವರಲ್ಲಿ ಶುಚಿತ್ವನೂ ಇಲ್ಲ, ಸನ್ನಡತೆನೂ ಇಲ್ಲ, ಸತ್ಯನೂ ಇಲ್ಲ ಅಂತ ಹೇಳ್ದ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಃ ಜನಾನಾಂ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ ನ ಸತ್ಯಂ ತೇಷು ವಿದ್ಯತೆ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ ಪ್ರವೃತ್ತಿಂಚ ನಿವೃತ್ತಿಂಚ ಜನಾನಾಂ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನಾ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರಃ ನ ಸತ್ಯಂ ತೇಷು ವಿದ್ಯತೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನಾ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಶ್ಲೋಕ 8. ಅಸತ್ಯಮಪ್ರತಿಷ್ಠಂ ತೇ ಜಗದಾಹುರಿನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಅಸತ್ಯಂ ಅಪ್ರತಿಷ್ಠಂ ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಜಗತ್ ಆಹುಹು ಅನೀಶ್ವರಂ ಅಪರಸ್ಪರ ಸಂಭೂತಂ ಅಪರಸ್ಪರ ಸಂಭೂತಂ ಅಪರಸ್ಪರ ಸಂಭೂತಂ ಅದೇ ಕಿಮನ್ಯತ್ ಕಿಂ ಅನ್ಯತ್ ಕಿಮನ್ಯತ್ ಕಿಂ ಅನ್ಯತ್ ಕಾಮಹೈತುಕಂ. ಅನುವಾದ: ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನು ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ಅವರು ಆಸುರಿ ಸ್ವಭಾವದವ್ರು ಏನ್ ಹೇಳ್ತಾರೆ? ಈ ಜಗತ್ತು ಅಸತ್ಯ ಅಂತ ಹೇಳ್ತಾರೆ, ಅದಕ್ಕೆ ಆಧಾರನೇ ಇಲ್ಲ ಅಂತ ಹೇಳ್ತಾರೆ, ಇದನ್ನು ನಿಯಂತ್ರಿಸುವ ದೇವರು ಕೂಡ ಇಲ್ಲ ಅಂತಾರೆ. ಇದು ಬರೀ ಆಸೆಯಿಂದ, ಕಾಮದಿಂದ ಹುಟ್ಟಿದ್ದು, ಕಾಮವಲ್ಲದೆ ಬೇರೇನು ಕಾರಣ ಇಲ್ಲ ಅಂತ ಅವರು ಹೇಳ್ತಾರೆ. ಅಸತ್ಯಂ ಅಪ್ರತಿಷ್ಠಂ ತೇ ಅಸತ್ಯಂ ಅಪ್ರತಿಷ್ಠಂ ತೇ. ಇದನ್ನ ಹಿಂಗೂ ಹೇಳ್ಬೋದು, ಅಸತ್ಯಂ ಅಪ್ರತಿಷ್ಠಂ ತೇ ಅಂತ ಹೇಳಿದ್ರೆ ಇನ್ನು ಸ್ಪಷ್ಟವಾಗ್ತಾರೆ. ಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಕಿಮನ್ಯತ್ ಕಾಮಹೈತುಕಂ. ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ
अपरस्पर संभूतं किमन्यत् कामहैतुकम् सत्यमप्रतिष्ठं ते जगदाहुरनीश्वरम् अपरस्पर सम्भूतं किमन्यत् कामहैतुकम् असत्यम् अप्रतिष्ठं ते जगदाहुरनीश्वरम् अपरस्पर संभूतं किमन्यत् कामहैतुकम् असत्यम् अप्रतिष्ठं ते जगदाहुरनीश्वरम् अपरस्पर सम्भूतं किमन्यत् कामहैतुकम्. ಹರೇ ಕೃಷ್ಣ. ಮಾತಾಜಿ ಹೇಳಿಸಿ ಮಾತಾಜಿ. 7, 8. ಹರೇ ಕೃಷ್ಣ ಮಾತಾಜಿ. ತೇಜಸ್ವಿನಿ ಮಾತಾಜಿ ಹೇಳಿ ಮಾತಾಜಿ 7ನೇ ಶ್ಲೋಕ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು ಮಾತಾಜಿ. KP ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನನ ವಿದುರಾಸುರಃ ನ ಶೌಚಂ ನಾಪಿ ಚಾಚೋರೋ ನ ಸತ್ಯಂ ತೇಷು ವಿದ್ಯತೆ. ಜನಾನ ದೀರ್ಘ ಇದೆ, ನಾ ಜನಾ ಅಂತಿದೆ. ಜನಾನ ವಿದುರಾಸುರಾಹ. ಜನನ ವಿದುರಾಸುರಃ. ಸುರಾಹ ದೀರ್ಘನೇ ಇದೆ ಅಲ್ಲೂ ಕೂಡ ರಾ. ವಿದುರಾಸುರಃ. ಹರೇ ಕೃಷ್ಣ. ಜ್ಯೋತಿ ಬಿಂದು ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. 7ನೇದು ಮಾತಾಜಿ. ಹೌದು ಮಾತಾಜಿ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜಾನಾನ ವಿದುರಾಸುರಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಚೆನ್ನಾಗಿ ಹೇಳಿದ್ದು ಮಾತಾಜಿ. ಹೊಸಬ್ದು ಇಲ್ಲ ಇನ್ನ. ಓಕೆ. ಶ್ರವಂತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ 7ನೇ ಶ್ಲೋಕ ಮಾತಾಜಿ. ಮಾತಾಜಿ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಹರೇ ಕೃಷ್ಣ. ಸರಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವೆಂಕಟೇಶ್ ಬಾಬುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಶ್ಲೋಕ ಮಾತಾಜಿ. 7ನೇ ಶ್ಲೋಕ ಹೇಳಿಲ್ಲ. ಮಾತಾಜಿ. ಶ್ಲೋಕ 7. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ವನಿತಾ ಶೆಟ್ಟಿ ಮಾತಾಜಿ 7ನೇ ಶ್ಲೋಕ ಹೇಳಿ. ವನಿತಾ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿ ಮಂಗಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿ ಮಂಗಳಾ ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಪ್ರವೃತ್ತಿಂ ಚ ನಿರ್ವೃತ್ತಿಂ ಚ ಜನಾನ ವಿದುರಾಸುರಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಹರೇ ಕೃಷ್ಣ. ಆಯ್ತಾ ಮಾತಾಜಿ. ಜನಾನ ಸ್ವಲ್ಪ ದೀರ್ಘ ಹೋಯ್ತಷ್ಟೇ. ಮತ್ತೆ ಸರಿ ಆಯ್ತು. ವನಿತಾ ಶೆಟ್ಟಿ ಮಾತಾಜಿ ನೀವು 7ನೇ ಶ್ಲೋಕ ಹೇಳಿ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಸರಿ ಬಂತು. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ 8ನೇ ಶ್ಲೋಕ ಹೇಳಿ. ಮಂಜುಳಾ ಮಾತಾಜಿ.
ಜೆ ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮ ಹೈತುಕಂ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ಬಿ ಮಲ್ಲಜಮ್ಮ ಮಾತಾಜಿ ಶ್ಲೋಕ 8 ಹೇಳಿ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. असत्यम प्रशिष्टम ते जनादाहुरनिस्वरम अपरास्परा संभूतम किमान्यत् कामहैतुकम्. ಮಾತಾಜಿ ಎರಡನೇ ಜಗದಾಹು ಜಗದಾಹುರನೀಶ್ವರಂ. ಜಗದಾಹುರನೀಶ್ವರಂ ಕೊನೆಲೇನು ಕಿಮನ್ಯತ್ ಕಿಮನ್ಯತ್ ಕಾಮಹೈತುಕಂ. ಕಿಮನ್ಯತ್ ಕಾಮಹೈತುಕಂ. ಸರಿನಾ ಮಾತಾಜಿ? ಹಾ ಸರಿ ಬಂತು. ಹರೇ ಕೃಷ್ಣ. ಹರೇ ಕೃಷ್ಣ. ಚೆಲ್ವಮ್ಮ ಮಾತಾಜಿ. ಚೆಲ್ವಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಸತ್ಯಂ ಮಾತಾಜಿ. ಅಸತ್ಯಂ ಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಮಾತಾಜಿ ಮೊದಲನೇ ಲೈನು ಅಸತ್ಯಂ ಅಪ್ರತಿಷ್ಠಂ ಅಂತ ಹೇಳ್ಬೇಕು. ಇಲ್ಲರೆ ಅಸತ್ಯಂ ಅಪ್ರತಿಷ್ಠಂ ಹೇಳ್ಬೇಕು. ಅಸತ್ಯಂ ಪ್ರತಿಷ್ಠಂ ಅಂದ್ರೆ ತಪ್ಪಾಗತ್ತೆ ಮಾತಾಜಿ. ಅಸತ್ಯಂ ಅಪ್ರತಿಷ್ಠಂ ಅಂತ. ಅಸತ್ಯಂ ಅಪ್ರತಿಷ್ಠಂ ತೇ. ಹೀಗ್ ಸರಿ ಬರುತ್ತೆ. ಹಾ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚಂದ್ರಕಲಾ ಮಾತಾಜಿ ಹೇಳಿ. ಚಂದ್ರಕಲಾ ಮಾತಾಜಿ ಶ್ಲೋಕ 8 ಹೇಳಿ. ಶ್ಲೋಕ 8. ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರ ಈಶ್ವರಂ ಅಪಸ್ವರ ಸಂಭೂತಂ ಕಿಮ್ಮತೆ ಕಾಮಹೈತುಕಂ. ಹರೇ ಕೃಷ್ಣ ಮಾತಾಜಿ. ಕಿಮನ್ಯತ್ ಅದು ಕಿಮನ್ಯತ್ ಕಾಮಹೈತುಕಂ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ. ಎಷ್ಟನೇ ಮಾತಾಜಿ ಶ್ಲೋಕ? 8ನೇ ಶ್ಲೋಕ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೇಣುಕಾದೇವಿ ಮಾತಾಜಿ. ರೇಣುಕಾದೇವಿ ಅಸತ್ಯಂ. ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ ಕಾಮಹೈತುಕಂ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ಸ್ವಲ್ಪ ದೊಡ್ಡದು ಮಾಡ್ಕೊಳ್ತಾ ಇದ್ದೀನಿ. ಶ್ಲೋಕ 8. ಅಸತ್ಯಮ ಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ವರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗೋ ಮಾತಾಜಿ. ಹಾ ಸರಿ ಮಾತಾಜಿ. ಅಲ್ಲಿ ತಿನ್ನಕ್ಕಾಗಲ್ಲ, ಇಲ್ಲಿ ತಂದು ತಿಂತಾರೆ. ಹರೇ ಕೃಷ್ಣ. ಶ್ಲೋಕ 9. ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮನೋಲ್ಪಬುದ್ಧಯಃ. ನಷ್ಟ ಆತ್ಮನಃ ಅಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ. ಪ್ರಭವಂತಿ ಉಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಕ್ಷಯಾಯ ಜಗತಃ
ಅಹಿತಃ. ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು. ಅವರಿಗೆ ಬುದ್ಧಿ ಇಲ್ಲ. ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡುತ್ತಾರೆ. ರಾಕ್ಷಸಿ ಸ್ವಭಾವದವ್ರು ಹೆಂಗಿರ್ತಾರೆ ಅಂದ್ರೆ ಅವರು ರಾಕ್ಷಸಿ ಸ್ವಭಾವದವರು. ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು. ಅವರು ಅವರಿಗೆ ಬುದ್ಧಿ ಇಲ್ಲ. ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾತ್ರ ಮಾಡ್ತಾರೆ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಶ್ಲೋಕ 10. ಕಾಮಮಾಶ್ರಿತ್ಯ ದುಷ್ಪೂರಂ ಡಂಬಮಾನಂ ಅದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರಭವಂತೆ ಶುಚಿವ್ರತಾಃ. ಕಾಮಂ ಆಶ್ರಿತ್ಯ ದುಷ್ಪೂರಂ ದಂಬಮಾನಂ ಅದಾನ್ವಿತಾಃ. ದಂಬಮಾನ ಮದ ಅನ್ವಿತಾಃ. ಮದಾನ್ವಿತಾಃನೇ ಇದೆ ಕರೆಕ್ಟ್. ದಂಬಮಾನ ಮದಾನ್ವಿತಾಃ ಮೋಹಾತ್ ಗೃಹೀತ್ವಾ ಸತ್ ಗ್ರಾಹಾನ್. ಮೋಹಾತ್ ಗೃಹೀತ್ವಾ ಅಸತ್ ಗ್ರಾಹಾನ್. ಗೃಹೀತ್ವಾ ಸತ್ ಗೃಹೀತ್ವಾ ಅಸತ್. ಪ್ರವರ್ತಂತೆ ಶುಚಿ ವ್ರತಾಃ. ಪ್ರಭವಂತೆ ಅಶುಚಿ ವ್ರತಾಃ. ಕಾಮ ಅಂದ್ರೆ ಅನುವಾದ, ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ದಂಭ ಮತ್ತು ಒಣಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮರೆತು ಆಸುರಿ ಸ್ವಭಾವದವರು ಮೋಹಕ್ಕೆ ಒಳಗಾಗುತ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗಿರುತ್ತಾರೆ. ತೃಪ್ತಿನೇ ಕಾಣದೇ ಇರೋ ಆಸುರಿ ಸ್ವಭಾವದವರೇನು ಕಾಮನೇ ಆಶ್ರಯಿಸ್ತಾರೆ. ದಂಭ ಮತ್ತು ಒಣಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮರಿತಾರೆ. ಅಂತ ಸ್ವಭಾವದವರು ಮೋಹಕ್ಕೆ ಒಳಗಾಗ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗ್ತಾರೆ ಮತ್ತು ಅಶುಚಿ ಕರ್ಮಗಳಿಗೆ ಬದ್ಧರಾಗ್ತಾರೆ. ಕಾಮಮಾಶ್ರಿತ್ಯ ದುಷ್ಪೂರಂ. ಇಲ್ಲಿ ದಂಭ ಕೊಟ್ಟಿದ್ದಾರೆ, ಬುಕ್ಕಲ್ಲಿ ದಂಭ ಇದೆ. ದಂಭಮಾನಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹನ್.
ಪ್ರವರ್ತಂತೆ ಶುಚಿವ್ರತಾಃ ಪ್ರವರ್ತಂತೆ ಶುಚಿವ್ರತಾಃ ವ್ರತಾಃ ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಕಾಮಮಾಶ್ರಿತ್ಯ ನಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ ಗೃಹೀತ್ವಾ ಪ್ರವರ್ತಂತೆ ಪ್ರವರ್ತಂತೆ ಶುಚಿವ್ರತಾಃ ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಮೋಹಾತ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಮಾತಾಜಿ ಹೇಳ್ತೀನಿ. ಪ್ರವೀಣ ಮಾತಾಜಿ ಮ್ಯೂಟಲ್ ಇದ್ದೀರಾ? ಮಾತಾಜಿ ನಿರ್ಮಲಾ ಮಾತಾಜಿ ಹೇಳಿ. ಮಾತಾಜಿ ಹೇಳಿ. ಶ್ಲೋಕ 9. ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮನೋಲ್ಪಬುದ್ಧಯಃ ಪ್ರಭವಂತ್ಯಾಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಮೂರನೇ ಲೈನ್ ಮಾತಾಜಿ. ಪ್ರಭವಂತ್ಯುಗ್ರ ಉಗ್ರ ಬರುತ್ತಲ್ಲಿ. ಪ್ರಭವಂತಿ ಉಗ್ರ ಕರ್ಮಾಣಃ ಅಂತ. ಪ್ರಭವಂತ್ಯುಗ್ರ ಕರ್ಮಾಣಃ ಅಂತ ಹೇಳ್ಬೇಕು. ಪ್ರಭವಂತ್ಯುಗ್ರ ಕರ್ಮಾಣಃ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು. ಪೂರ್ಣಿಮಾ ಮಾತಾಜಿ. ಮಾತಾಜಿ ಎಷ್ಟನೇದು? ಶ್ಲೋಕ 9 ಮಾತಾಜಿ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಬೋಲ್ ಮಾತಾಜಿ. ಪ್ರಿಯಾಂಕಾ ಜಿತ್ತೂರು ಮಾತಾಜಿ. ಪ್ರಿಯಾಂಕಾ ಮಾತಾಜಿ. ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನೋ ಅಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರಾಜೇಶ್ವರಿ ಮಾತಾಜಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಧನ್ಯವಾದ. ಚೆನ್ನಾಗಿ ಹೇಳಿದ್ದು. ರೇಖಾ ವಿಜಯಕುಮಾರ್ ಮಾತಾಜಿ. ರಂಜನಾ ಮಾತಾಜಿ ಹೇಳಿ. ರಂಜನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾಯಿ ಲಕ್ಷ್ಮಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9 ಹೇಳಿ ಮಾತಾಜಿ. ಶ್ಲೋಕ 9. ಏತಾಂ ದೃಷ್ಟಿಂ ವಷ್ಟಭ್ಯ ನಷ್ಟಾತ್ಮನೋಲ್ಪ ಬುದ್ಧಯಃ ಪ್ರಭವತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹಿತಾಹ ದೀರ್ಘ. ಆಮೇಲೆ ಮೊದಲನೇ ಲೈನು
ಏತಾಂ ದೃಷ್ಟಿಂ ಅವಷ್ಟಭ್ಯ ಹೇಳ್ಬೇಕಲ್ಲ ನೀವು. ಅವಶ್ಯಭ್ಯ. ಟಿಮ್ ಅಂದಾಗ ಇಲ್ಲದ್ರೆ ದೃಷ್ಟಿಂ ಅವಷ್ಟಭ್ಯ ಸೇರ್ಸಿ ಹೇಳ್ಬೇಕು. ಏತಾಂ ದೃಷ್ಟಿಂ ಅವಷ್ಟಭ್ಯ. ದೃಷ್ಟಿಂ ಅವಷ್ಟಭ್ಯ. ದೃಷ್ಟಿ. ಹರೇ ಕೃಷ್ಣ ಮಾತಾಜಿ. ಇನ್ನೊಮ್ಮೆ ಹೇಳ್ಬೋದಾ ಮಾತಾಜಿ ನೀವು? ಇನ್ನೊಂದ್ಸಲ ಹೇಳ್ತಿರೋದು ಹೇಳಿ. ಹೇಳದಿದ್ರೆ ಹೇಳಿ ಮಾತಾಜಿ. ಏತಾಂ ದೃಷ್ಟಿಂ ಅವಷ್ಟಭ್ಯ. ಅವಷ್ಟಭ್ಯ ಅನ್ಬಾರ್ದು, ಅವಷ್ಟಭ್ಯ ಬರ್ಬೇಕು. ಅವಷ್ಟಭ್ಯ ಇಲ್ಲದ್ರೆ ಏತಾಂ ದೃಷ್ಟಿಂ ಅವಷ್ಟಭ್ಯ ಅಂತ ಹಂಗೆ ಹೇಳಿ. ಮಾ ವಾ ಎರಡು ಸೇರಿಸ್ಬೇಕು. ಏತಾಂ ದೃಷ್ಟಿ ಅವಶ್ಯಭ್ಯ. ಏತಾಂ ದೃಷ್ಟಿಂ ಅವಷ್ಟಭ್ಯ. ಏತಾಂ ದೃಷ್ಟಿಂ ಅವಶ್ಯಭ್ಯ. ಬಂತು ನೋಡಿ ಈಗ. ನಷ್ಟಾತ್ಮಾನಲ್ಪ ಬುದ್ಧಯಃ ಪ್ರಭವತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ಶೀಲಾದೇವಿ ಮಾತಾಜಿ ಹೇಳಿ. ಒಂಬತ್ತಾ? ಮಾತಾಜಿ 9 ಅಲ್ಲ 10 ಹೇಳಿ ಮಾತಾಜಿ ನೀವು. ಕಾಮಾಶ್ರಿತ್ಯ ದೃಷ್ಟುರಾಂ ರಂ ಡಂಬಮಾನಮದ್ವಾನ್ವಿತಃ ಮೋಹಾತ್ ಗೃಹೀತ್ವಾ ಸದ್ಗ್ರಾಹನ್ ಪರ್ವತಂತೆ ಅಶುಚ್ವರತಃ. ಕಾಮಾಶ್ರಿತ್ಯ ದುಷ್ಪೂರಂ. ಶೂಗೆ ಪಾವತ್ತಿದೆ ದುಷ್ಪೂರಂ. ಕಾಮಾಶ್ರಿತ್ಯ ದುಷ್ಪೂರಂ ದಂಬಮಾನ ಮದಾನ್ವಿತಾಃ. ಡಂಬಮಾನಮದಾನ್ವಿತಾಃ ಮೋಹಾತ್ ಗೃಹೀತ್ವಾ ಸದ್ಗ್ರಾಹನ್ ಪರ್ವತಂತೆ ಪ್ರವರ್ತಂತೆ ಶುಚಿವ್ರತಾಃ. ಪ್ರವರ್ತಂತೆ ಶುಚಿರ್ವೃತಃ. ಶುಚಿವ್ರತಾಃ. ಅಶುಚಿ ಅದ ಆಕ್ಚುಲಿ. ಪ್ರವರ್ತಂತೆ ಶುಚಿವ್ರತಾಃ. ದೀರ್ಘ ಮಾಡ್ಬೇಕು ಎಲಾಂಗೇಟ್. ಪ್ರವರ್ತಂತೆ ಶುಚಿರ್ವೃತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಶ್ಲೋಕ 10. ಕಾಮಮಾಶ್ರಿತ್ಯ ದುಷ್ಪೂರಂ ದಂಬಮಾನಮದಾನ್ವಿತಃ ಮೋಹಾತ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಮದಾನ್ವಿತಾಃ ಅಲ್ಲಂತೂ ದೀರ್ಘ ಹೋಯ್ತು. ಸರಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಂದಿರಾ ಮಾತಾಜಿ. ಇಂದಿರಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಂದಿರಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ. ಮಾತಾಜಿ 9 ಹೇಳಿ ಮಾತಾಜಿ. 9 ಮತ್ತೆ 10 ಎರಡು ಹೇಳಿ ನೀವು. ಏತಾಂ ದೃಷ್ಟಿಮವಸ್ತಭ್ಯ ನಷ್ಟಾತ್ಮನೋಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ ಕಾಮಮಾಶ್ರಿತ್ಯ ದುಷ್ಪೂರಂ ಡಂಭಮಾನಮದಾನ್ವಿತಾಃ ಮೋಹಾತ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಗೃಹೀತ್ವಾ ಸದ್ ಅಲ್ಲೊಂದು ದೀರ್ಘ ಹೋಯ್ತು. ಗೃಹೀತ್ವಾ ಸದ್ಗ್ರಾಹಾನ್ ಮೋಹಾತ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶೀಲಾದೇವಿ ಮಾತಾಜಿ ಅವರು ಹೇಳಿದ್ದು. ಶ್ರವಂತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಕಾಮಮಾಶ್ರಿತ್ಯ ದುಷ್ಪೂರಂ ಡಂಬಮಾನ ಮದಾನ್ವಿತಾಃ ಮೋಹಾತ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ.
ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿ ಮಂಗಳ ಮಾತಾಜಿ. ಹರೇ ತೇಜಸ್ವಿ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 9 ಮಾತಾಜಿ. 9 ಹೇಳಿ ಮಾತಾಜಿ, ನೀವು 9 ಹೇಳಿ. ಕೀರ್ತನೆ. ಮಾತಾಜಿ. ಏತಂ ದೃಷ್ಟಿಮವದೃಷ್ಟವ್ಯ ನಷ್ಟಾತ್ಮಾನುಲಭ ಬುದ್ಧಯಃ ಪ್ರಭಾವಂತ್ಯುಗ್ರಹ ಕರ್ಮಾಣಂ ಕ್ಷಯಾಯ ಜಗತೋ ಹಿತಃ. ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಪ್ರಭಾವಂತ್ಯುಗ್ರಹ ಕರ್ಮಾಣ ಪ್ರಭಾವಂತ್ಯುಗ್ರಹ ಕರ್ಮಾಣಃ ಕ್ಷಯಾಯ ಜಗತೋ ಹಿತಃ. ಸ್ವಲ್ಪ ಇನ್ನೊಂಚೂರು ಕರೆಕ್ಟ್ ಆಗಿ ಬರ್ಬೇಕು ಮಾತಾಜಿ. ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಪ್ರಭಾವಂತ್ಯುಗ್ರಹ ಕರ್ಮಾಣ ಮಾತ್ರ ಇಲ್ಲ ಮಾತಾಜಿ. ಪ್ರಭವಂತ್ಯುಗ್ರ ಅಷ್ಟೇ. ಪ್ರಭವಂತ್ಯುಗ್ರ ಕರ್ಮಾಣಃ. ಪ್ರಭವಂತ್ಯುಗ್ರಹ ಕರ್ಮಾಣ ಜಗತೋ ಹಿತಃ. ನೋಡ್ಕೊಳ್ಳಿ, ಗ್ರಹ ಇಲ್ಲ, ಪ್ರಭವಂತ್ ಉಗ್ರ ಅಷ್ಟೇ. ಉಗ್ರ ಕರ್ಮಾಣಃ, ಪ್ರಭವಂತ್ಯುಗ್ರ ಕರ್ಮಾಣಃ. ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ತೇಜಸ್ವಿನಿ ಮಾತಾಜಿ. ಮಾತಾಜಿ. ಶ್ಲೋಕ 10 ಹೇಳಿ. ಕೇಳಲಿಲ್ಲ ಅಲ್ವಾ? ಕೇಳಿಸ್ತು, ಕರೆಕ್ಟ್ ಆಗಿ ಹೇಳಿದ್ವಾ? ಹರೇ ಕೃಷ್ಣ. ವನಿತಾ ಶೆಟ್ಟಿ ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ. ಓದ್ತೇನೆ ಮತ್ತೆ. ಶ್ಲೋಕ 10. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಶ್ಲೋಕ 9. ಶ್ಲೋಕ 10 ಹೇಳಿ. ಮಾತಾಜಿ. ಶ್ಲೋಕ 10. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಃ. ಮಾತಾಜಿ ಸರಿ ಬರ್ತದೆ. ಚೆನ್ನಾಗಿ ಹೇಳಿದ್ರು. ಧನ್ಯವಾದ. ಧನ್ಯವಾದ ಮಾತಾಜಿ. ಶಿವಗಂಗಾ ಮಾತಾಜಿ. ಶಿವಗಂಗಾ ಮಾತಾಜಿ. ಶಿವಗಂಗಾ ಮಾತಾಜಿ ಹೇಳಿ ಮಾತಾಜಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಹೇಳಿ. 9 ಅಥವಾ 10 ಒಂದು ಹೇಳಿ. 9 ಹೇಳ ಹೇಳಿ. ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ. ವಿ ಮಲ್ಲಜಮ್ಮ ಮಾತಾಜಿ. ಯಾವ್ದ್ ಮಾತಾಜಿ? ಯಾವ್ದು ಹೇಳ್ತೀರಿ ನೀವು? ಶ್ಲೋಕ 10 ಅಥವಾ 9 ಒಂದು ಹೇಳಿ. ಕಾಮಮಾಶ್ರಿತ್ಯ ದುಷ್ಪೂರಂ ಡಂಬಮಾನ ಮದಾನ್ವಿತ್ವಃ ಮೋಹದ್ ಗೃಹೀತ್ವ ಸದ್ಗ್ರಾಹಾನ್ ಪ್ರವಂತಂತೆ ಶುಚಿವ್ರತಾಃ.
ಮಾತಾಜಿ ಪ್ರವರ್ತಂತೆ 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 ಶುಚಿರ್ವ್ರತಾಃ ಶುಚಿವ್ರತಾಃ ಶುಚಿರ್ವ್ರತಾಃ ಶುಚಿರ್ ಅನ್ಬೇಡಿ ಶುಚಿವ್ರತಾಃ ಶುಚಿವ್ರತಾಃ ಅಲ್ಲಿ ಅರ್ಕಾವತ್ತಿಲ್ಲ ಮಾತಾಜಿ ಶುಚಿವ್ರತ ಪ್ರವಂತಂತೆ ಶುಚಿರ್ವ್ರತಾಃ ಇಲ್ಲಿ ಅರ್ಕಾವತ್ತಾದ್ಮೇಲೆ ಅರ್ಕಾವತ್ತಿದೆಯಲ್ಲ ಅದರಿಂದ ಹೇಳ್ಬೇಕು ಪ್ರವರ್ತಂತೆ ಅಂತ ಹೇಳ್ಬೇಕು. ಪ್ರವರ್ತಂತೆ ಪ್ರವರ್ತಂತೆ ದೀರ್ಘ ಮಾಡ್ಬೇಕು. ಎಸ್ತರ ಇದೆ ನೋಡಿ ಅಶುಚಿವ್ರತ ಪ್ರವರ್ತಂತೆ ಶುಚಿವ್ರತಾಃ ಪ್ರವರ್ತಂತೆ ಶುಚಿವ್ರತಾಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಇದು ಸರಿ ಬಂತ ಮಾತಾಜಿ? ಥರ್ಡ್ ಲೈನು ಥರ್ಡ್ ಲೈನ್ ಸರಿ ಬಂತು. ಥ್ಯಾಂಕ್ ಯು ಮಾತಾಜಿ. ಹರೇ ಭಾಗ್ಯಲಕ್ಷ್ಮಿ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ, ಚೆಲ್ವಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. KP ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ಹೇಳಿ. ಕಾಮಮಾಶ್ರಿಯಂತೆ ದುಷ್ಪೂರಂ ಡಂಬಮಾನ ಮದಾನ್ವಿತಃ ಮೋಹದ್ಗೃತಿ ಸ್ವದ ಗ್ರಹನ್ ಪ್ರವರ್ತಂತೆ ಶುಚಿರತಃ. ಮಾತಾಜಿ ಸ್ವಲ್ಪ ತಪ್ಪು ಬಂತು, ಹೇಳ್ಕೊಡಿ ಮಾತಾಜಿ. ಕಾಮಮಾಶ್ರಿತ್ಯ ದುಷ್ಪೂರಂ ಕಾಮಮಾಶ್ರಿತ್ಯ ದುಷ್ಪೂರಂ ದಂಬಮಾನ ಮದಾನ್ವಿತಾಃ ಡಂಬಮಾನ ಮದಾನ್ವಿತಃ ಮದಾನ್ವಿತಾಃ ತಾಹ ದೀರ್ಘ ಇದೆ ಮದಾನ್ವಿತಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಮೋಹದ್ ಗೃಹೀತ್ವ ಸದ್ಗ್ರಹನ್ ಗೃಹೀತ್ವಾ ಸದ್ಗ್ರಾಹಾನ್ ಗೃಹೀತ್ವಾ ಸದ್ಗ್ರಹನ್ ಪ್ರವರ್ತಂತೆ ಶುಚಿವ್ರತಾಃ ಪ್ರವರ್ತಂತೆ ಶುಚಿರತಃ ಶುಚಿವ್ರತಾಃ ಶುಚಿರತಃ. ಇಲ್ಲಿ ಅದು ಅಶುಚಿವ್ರತ ಅಂತ ಆ ಬರ್ಡು. ಪ್ರವರ್ತಂತೆ ಶುಚಿವ್ರತಾಃ ಪ್ರವರ್ತಂತೆ ಶುಚಿರತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಾಮಮಾಶ್ರಿತ್ಯ ದುಷ್ಪೂರಂ ಡಂಬಮಾನ ಮದಾನ್ವಿತಾಃ ಮೋಹಾದ್ ಗೃಹೀತ್ವ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿರತಾಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ, ರೇಣುಕಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇದು ಹೇಳಿ ಮಾತಾಜಿ? ಹೇಳಿ ಮಾತಾಜಿ. 9 ಅಥವಾ 10 ಯಾವ್ದು ಹೇಳಿದ್ದು ನೀವು? ಎರಡರಲ್ಲಿ ಯಾವ್ದಾನ ಒಂದು ಹೇಳಿ. ಹೇಳ್ದೆ ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನ ಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಹರೇ ಕೃಷ್ಣ. ಸರಿ ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇದು ಹೇಳ್ಬೇಕು ಮಾತಾಜಿ? ಹೇಳಿ ಮಾತಾಜಿ, ಒಂದೇ ಹೇಳಿ. 9 ಅಥವಾ 10 ಶ್ಲೋಕ 9. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮೋನಲ್ಪ ಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಯ ಜಗತೋ ಹಿತಃ. ಕಾಮಮಾಶ್ರಿ ಸರಿ ಬಂತ ಮಾತಾಜಿ? ಎರಡನೇ ಲೈನು ನಷ್ಟಾತ್ಮ ನೋಲ್ಪ ಬುದ್ಧಯಃ. ನಷ್ಟಾತ್ಮಾನೋಲ್ಪ ಬುದ್ಧಯಃ ಪ್ರಭವಂತ್ಯುಗ್ರಕರ್ಮ ಮಾತಾಜಿ. ಕ್ಷಯಾಯ ಆ ವರ್ಡ್ ಮಿಸ್ ಆಯ್ತು. ಕ್ಷಯ ಬುದ್ಧಯ ಅನ್ನೋದು. ಪ್ರಭವನ್ ಹೇಳ್ಬಿಡಿ ಇನ್ನೊಂದ್ಸಲ. ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಃ. ಜಗತೋ ಹಿತಃ ದೀರ್ಘ ಬರ್ಬೇಕಲ್ಲಿ. ಅಹಿತ ಅದು ವರ್ಡ್. ಜಗತೋ ಹಿತಃ. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನ ಮದಾನ್ವಿತಾಃ
ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಒಮ್ಮೆ ಎಲ್ಲರದ್ದು ಆಯ್ತು ಮಾತಾಜಿ. ಇನ್ನು ಯಾವ್ದಕ್ಕಾದ್ರೂ ಹೇಳ್ಲಿಕ್ಕಿದ್ರೆ ಹೇಳಿ. ಶ್ಲೋಕ ಯಾವ್ದು 9 ಅಥವಾ 10 ಮಾತಾಜಿ. ಇಂದಿರಾ ಮಾತಾಜಿಗೆ ಸ್ವಲ್ಪ 8ನೇ ಶ್ಲೋಕ ಹಾಕಿ ಮಾತಾಜಿ. ಇಂದಿರಾ ಮಾತಾಜಿ ಹೇಳಿ 8ನೇ ಶ್ಲೋಕ. ಮಾತಾಜಿ. ಅಸತ್ಯಾಮ ಪ್ರತಿಷ್ಠಂತೆ ಜಗದಾಹೋರ ನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಮತ್ ಕಾಮಹೈತುಕಂ. ಚೆನ್ನಾಗಿ ಹೇಳಿದ್ರು. ಅದೇ ಹೇಳಿದ್ರು ನೀವು ಮಾತಾಜಿ. ಇಂದಿರಾ ಮಾತಾಜಿ ನಿಮ್ದು ಆಗಿದೆ 9 ಮತ್ತೆ 10. ಬೇರೆ ಸಾಯಿಲಕ್ಷ್ಮಿ ಮಾತಾಜಿ ಯಾರಿಗಾದ್ರೂ ಹೇಳಲಿಕ್ಕಿದ್ರೆ ಹೇಳಿ. 9 ಅಥವಾ 10 ಅಲ್ಲಿ ಒಂದು ಶ್ಲೋಕ. 10 ಹೇಳ್ತೀನಿ ಮಾತಾಜಿ. ಕಾಮಾಶ್ರಿತ್ಯ ಕಾಮಮಾಶ್ರಿತ್ಯ. ಎರಡು ಮಾ ಇದೆ ನೋಡಿ. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನ ಮಧ್ವಾನಿತಃ ಮೋಹಾತ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿ ವ್ರತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಆಯ್ತಾ ಎಲ್ರಿಗೂ? ಯಾವ್ದಕ್ಕ ಹೇಳಲಿಕ್ಕೆ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 10. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನ ಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಸರಿ. ಇವತ್ತು ರಾಜೇಶ್ವರಿ ಮಾತಾಜಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಜಾಯ್ನ್ ಆಗಿದೆ. ಹೌದು. ಇವತ್ತು ಫುಲ್ ಕಾನ್ಫಿಡೆನ್ಸ್. ಅದೇ ಮಾತಾಜಿ ಇವತ್ತು ಟೆನ್ಷನ್ ಏನಿಲ್ಲ ಫಂಕ್ಷನ್. ಹಂಗಂತ ಹೇಳಕ್ಕಾಗಲ್ಲ ಮಾತಾಜಿ. ಒಂದೊಂದ್ಸಲ ಈಜಿದ್ದವೇ ಬರೋದಿಲ್ಲ ನನಗೆ. ಹಂಗಾಗ್ಬಿಟ್ಟಿರ್ತೈತೆ ಒಂದೊಂದ್ಸಲ ಹೇಳ್ಕೊಟ್ರು ಹೇಳಕ್ಕೆ ಬರಲ್ಲ. ಹಂಗಾಗ್ಬಿಟ್ಟಿರ್ತೈತೆ. ವೆಂಕಟೇಶ್ ಪ್ರಭುಜಿ ಅನ್ಮಿಟ್ ಮಾಡ್ಕೊಂಡಿದ್ದಾರೆ. ವೆಂಕಟೇಶ್ ಪ್ರಭುಜಿ ಹೇಳ್ತಿದ್ರೆ ಹೇಳಿ. ಮತ್ತೆ ಶ್ಲೋಕ 9 ಹೇಳಿ ಮಾತಾಜಿ. ಹೇಳಿ. ಮಾತಾಜಿ ಶ್ಲೋಕ 9. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನುಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಯ ಜಗತೋ ಹಿತಃ. ಕ್ಷಯಾಯ ಯಾ ದೀರ್ಘ ಇದೆ. ಕ್ಷಯಾಯ ಜಗತೋ ಹಿತಃ. ಮತ್ತೆ ಕ್ಷಯಾಯ ಜಗತೋ ಹಿತಃ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಸರಿ ಆಯ್ತಲ್ವಾ ಎಲ್ಲರದ್ದು? ಓಕೆ ಮಾತಾಜಿ. ಓಕೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಅನಂತ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲ ದೇವೋಟಿಸ್ಗಳಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ ಅನ್ಕೊಂಡಿದ್ದೀನಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಪ್ರವೀಣ ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಂಡ್ ಮಾಡಿ ಮಾತಾಜಿ ಕ್ಲಾಸ್. ಎಂಡ್ ಮಾಡಿ. ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರು. ಹೌದು, ಯಾರೋ ಹೇಳುದು. ನಮ್ಮ ಪರಿಮಳ ನಮ್ಮ ಮಗಳು, ಅವಳು ವಿಶ್ವಾಸ ಯೂನಿವರ್ಸಿಟಿಯಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ಕೊಡ್ತಾಳೆ. ಕೋಆರ್ಡಿನೇಟರ್ ಆಗಿದ್ದಾಳೆ ಅವಳು. ನಿಮ್ ಮಗಳು ಹೇಳಿದ್ದೆ ಈಗ ಚೆನ್ನಾಗಿ ಹೇಳ್ಕೊಡ್ತಿದ್ದೆ. ಪರಿಮಳ ನಮ್ಮ ಮಗಳೇ ದೊಡ್ಡವಳು. ಧನ್ಯವಾದ ಮಾತಾಜಿ ನಿಮ್ಗೆ. ಪರಿಮಳ
ಎಂಡ್ ಮಾಡ್ತೀನಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ